ಜ್ಞಾನೋದಯ ಬೆಥನಿ ಪಿಯು ಕಾಲೇಜಿನ 32ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು. ಪ್ರೊವಿನ್ಸಿಯಲ್ ಸುಪೀರಿಯರ್ ಬೆಥನಿ ನವಜ್ಯೋತಿ ಪ್ರೊವಿನ್ಸ್ ರೆವರೆಂಡ್ ಫಾದರ್ ಜೋಸ್ ಮರ್ಯಾದಾಸ್ ಪುಡಿಪುರಕಲ್ OIC ಅವರು ವಾರ್ಷಿಕೋತ್ಸವ ಸಮಾರಂಭ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಗುರುಗಳಿಗೂ ಶಿಷ್ಯರಿಗೂ ಅವಿನಾಭಾವ ಸಂಬಂಧವಿದೆ. ಇಲ್ಲಿನ ವಿದ್ಯಾಸಂಸ್ಥೆಯ ಕಾರ್ಯಚಟುವಟಿಕೆಗಳು ಉತ್ತಮ ಸಂಸ್ಕೃತಿಯಿಂದ ಕೂಡಿದ್ದು ವಿದ್ಯಾರ್ಥಿಗಳು ಸುಸಂಸ್ಕೃತರಾಗಿ ಬೆಳೆಯಲಿ ಎಂದು ಶುಭ ಹಾರೈಸಿದರು. It should be a meaningful involvement in the world. That is how he developed his vision of leading his ideals. But very soon, people across Kerala heard about this monastery in the wilderness near to Sabrimala. People started flowing there, seeking spiritual guidance, counseling, and also guidance for meditation. They used to start there. All of a sudden it became a center of attraction and a pilgrim place. After 1930, late Archbishop Marivanios took a very major decision. He entered into the communion of the Universal Church, and thereafter the whole modus operandi changed. ಮುಖ್ಯ ಅತಿಥಿಯಾಗಿದ್ದ ನೆಲ್ಯಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗಂಗಾಧರ ಶೆಟ್ಟಿ ಹೊಸಮನಿ ಅವರು ಬೆಥನಿ ವಿದ್ಯಾಸಂಸ್ಥೆಯ 32ನೇ ವರ್ಷದ ಸ್ಮರಣ ಸಂಚಿಕೆ ಜ್ಞಾನಾಮೃತವನ್ನು ಬಿಡುಗಡೆಗೊಳಿಸಿ ಮಾತನಾಡಿ, ವಿದ್ಯಾಸಂಸ್ಥೆಯ ಬೆಳವಣಿಗೆಗೆ ಶಿಕ್ಷಕರು ಮತ್ತು ರಕ್ಷಕರು ಕಾರಣೀಭೂತರಾಗಿದ್ದಾರೆ. ಸಂಸ್ಥೆಯ ವಿದ್ಯಾರ್ಥಿಗಳು ಕಲಿಕೆಯ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲೂ ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಸ್ಥಾನಮಾನಗಳನ್ನು ಪಡೆದಿರುವುದು ಸಂಸ್ಥೆಗೂ ಗ್ರಾಮಕ್ಕೂ ಹೆಮ್ಮೆಯ ವಿಷಯವಾಗಿದೆ ಎಂದರು. ಕಳೆದ 32 ವರ್ಷಗಳಿಂದ ಈ ಸಂಸ್ಥೆ ಈ ಭಾಗದಲ್ಲಿ ಎಲ್ಲರಿಗೂ ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ ನೀಡಿ ಮೌಲ್ಯಾಧಾರಿತವಾದಂಥ ಕ್ವಾಲಿಟಿ ಎಜುಕೇಶನ್ ಈ ಸಂಸ್ಥೆ ನೀಡುವುದರ ಮೂಲಕ ಹಂತ ಹಂತವಾಗಿ ಈ ಸಂಸ್ಥೆ ಬೆಳೆಯುತ್ತಾ ಕಳೆದ 32 ವರ್ಷದ ಈ ಪಾದಾರ್ಪಣೆಯನ್ನು ಮಾಡ್ತಾ ಇದೆ. ಒಬ್ಬ ಯುವಕ ವಧುವಿನಂತೆ ಈ ದಿನ ಕಂಗೊಳಿಸುತ್ತಾ ಇದೆ. ಈ ವಾರ್ಷಿಕೋತ್ಸವದ ಈ ಸಂದರ್ಭದಲ್ಲಿ ಜ್ಞಾನಾಮೃತ ಎನ್ನುವಂತಹ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡುವಂತಹ ಒಂದು ಶುಭ ಯೋಗ ಇಂದು ಕೂಡಿ ಬಂದಿದೆ. ಮುಖ್ಯ ಅತಿಥಿಗಳಾಗಿದ್ದ ರೆವರೆಂಡ್ ಫಾದರ್ ಸತ್ಯನ್ ಥೋಮಸ್, OIC ರೆವರೆಂಡ್ ಫಾದರ್ ಐಸಾಕ್ ಸಾಮ್, ಸಂತ ಜಾರ್ಜ್ ವಿದ್ಯಾಸಂಸ್ಥೆಯ ಸಂಚಾಲಕ ಅಬ್ರಾಹಂ ವರ್ಗೀಸ್, ಉದ್ಯಮಿ UP ವರ್ಗೀಸ್, ಸರ್ವೋತ್ತಮ ಗೌಡ, ಉಷಾ ಅಂಚನ್, ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷ ಅಬ್ರಾಹಂ KP ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು.